ಹರೇ ಕೃಷ್ಣ. ಇಸ್ಕಾನ್ ರಾಧಾಗೋವಿಂದ್ ಮಂಗಳೂರು ಇವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆ ಕಲಿಯುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. 4ನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ಯಾರಾದ್ರೂ ಹೇಳ್ಬೋದಾ? ಅಧ್ಯಾಯ 5ರ ಅವಲೋಕನ. ಸನ್ಯಾಸ ಅಥವಾ ಕರ್ಮಯೋಗ ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು. ಸನ್ಯಾಸಕ್ಕಿಂತ ಕರ್ಮಯೋಗ ಸುಲಭ 2ರಿಂದ 6ನೇ ಶ್ಲೋಕದಲ್ಲಿ ನೋಡ್ಬೋದು. ನಿಷ್ಕಾಮ ಕರ್ಮ ಒಬ್ಬನನ್ನು ಬಂಧನದಿಂದ ಮುಕ್ತಗೊಳಿಸುತ್ತದೆ. ಇದು 7ರಿಂದ 16ನೇ ಶ್ಲೋಕದಲ್ಲಿ. ಮತ್ತು ಭಗವಂತನ ಮೇಲೆ ಕೇಂದ್ರೀಕರಿಸುವ ಮೂಲಕ ವಿಮೋಚನೆ 17ರಿಂದ 29ನೇ ಶ್ಲೋಕ. ಶ್ರೀಲ ಪ್ರಭುಪಾದ ಕಿ ಜೈ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದೂ ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಂಡಿತವಾಗಿ ಹೇಳುವೆಯಾ? ಇಲ್ಲಿ ಕೃಷ್ಣನು ಅರ್ಜುನನನ್ನು ಕೇಳ್ತಾ ಇದ್ದಾನೆ, ಯಾವುದು ಶ್ರೇಷ್ಠ ಅಂತ ಹೇಳಿದ್ರೆ ಕರ್ಮವನ್ನು ಬಿಡಬೇಕೆಂದು ಹೇಳ್ತೀಯಾ, ಮತ್ತೆ ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳ್ತೀಯಾ ಅಂತ ಹೇಳಿ ಅರ್ಜುನನು ಕೇಳುವಂಥದ್ದು. ಅಂದ್ರೆ ಇಲ್ಲಿ ಒಂದು ಕರ್ಮ ಸನ್ಯಾಸ, ಮತ್ತೊಂದು ಭಕ್ತಿ ಸೇವಾ. ಭಕ್ತಿ ಸೇವೆಯಲ್ಲಿ ಕೂಡ ಸನ್ಯಾಸಿ ಇದ್ದಾರೆ. ಇದಕ್ಕೆ ನಾವು ಮುಂದಿನ ಶ್ಲೋಕಗಳಲ್ಲಿ ವಿವರಣೆಯನ್ನು ನೋಡಲಿದ್ದೇವೆ.
ಇಲ್ಲಿ ಅರ್ಜುನನ ತಪ್ಪು ತಿಳಿವಳಿಕೆ. ಶುಷ್ಕ ಒಣ ಮಾನಸಿಕ ಊಹಾಪೋಹಗಳಿಗಿಂತ ಭಕ್ತಿ ಸೇವೆ ಉತ್ತಮವಾಗಿದೆ. 2ನೇ ಅಧ್ಯಾಯದ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ. ಶ್ಲೋಕ 31ರಿಂದ 37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. ಶ್ಲೋಕ 42ರಿಂದ 45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿಹಾಕಿಕೊಳ್ಳುವುದು. ಶ್ಲೋಕ 46ರಿಂದ 53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯದ ಶ್ಲೋಕ 17-18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಿದೆ. 4ನೇ ಅಧ್ಯಾಯ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಅರ್ಜುನನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನನು ಗೊಂದಲದಲ್ಲಿದ್ದಾಗ ಸನ್ಯಾಸ ಅಥವಾ ಕರ್ಮ, ಯುದ್ಧ ಮಾಡಬೇಕಾ ಇಲ್ಲ ಸನ್ಯಾಸ ಸ್ವೀಕರಿಸಬೇಕಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಯಾವುದು ಉತ್ತಮ, ಕರ್ಮ ಸನ್ಯಾಸ ಅಥವಾ ಕರ್ಮಯೋಗ? ಇಲ್ಲಿ ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಎಲ್ಲವನ್ನು ತ್ಯಜಿಸಿ ಹೋಗುವಂಥದ್ದು. ಆದರೆ ಕರ್ಮಯೋಗ ಹೇಳಿದ್ರೆ ಎಲ್ಲವನ್ನು ಭಗವಂತನಿಗೆ ಕನೆಕ್ಟ್ ಮಾಡಿ ಮಾಡುವಂಥದ್ದು. ನಿಮಗೆ ಇದರಲ್ಲಿ ತಿಳಿಯುತ್ತೆ ಯಾವುದು ಉತ್ತಮ ಅಂತ ಹೇಳಿ. ಎಲ್ಲವನ್ನು ತ್ಯಜಿಸಿ ಹೋದ್ರೂ ಕೂಡ ಅವರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಆಧ್ಯಾತ್ಮಿಕದಲ್ಲಿ ಒಂದು ಉನ್ನತ ಹಂತಕ್ಕೆ ಹೋಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಪತನ ಹೊಂದುವ ಚಾನ್ಸಸ್ ಇರುತ್ತೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಮಾಡಿದ್ರೆ ಅವರು ಭಕ್ತಿಯಲ್ಲಿ ಮುನ್ನಡೆಯಲು ಸಾಧ್ಯ ಇದೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಾಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪರಮಪುರುಷನು ಹೀಗೆ ಉತ್ತರಿಸಿದನು. ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಸೊ ಈಗ ನೀವು ನೋಡ್ಬೋದು, ಈಗ ಹಿಮಾಲಯದಲ್ಲಿ ಕರ್ಮ ಸನ್ಯಾಸಿಗಳು ಇರ್ತಾರೆ. ಅಂದ್ರೆ ಅವರು ಒಂದು ಶಾಪವನ್ನು ಕೊಡುವಷ್ಟು ಅವರಲ್ಲಿ ಅರ್ಹತೆ ಇರುತ್ತೆ, ಅದನ್ನು ನಾವು ಗಮನಿಸ್ತೇವೆ. ಹಾಗೆ ಅಂತೇಳಿ ಇಲ್ಲಿ ಹೇಳುವಂಥದ್ದು ಭಗವಂತ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಅಂತೇಳಿ. ಈಗ ಕರ್ಮ ಸನ್ಯಾಸಿ ಮತ್ತು ಭಕ್ತಿ ಸನ್ಯಾಸಿಯಲ್ಲಿ ವ್ಯತ್ಯಾಸ ಏನಂತ ಹೇಳಿದ್ರೆ, ಕರ್ಮ ಸನ್ಯಾಸಿ ಮನೆ ಬಿಟ್ಟು ಹೋಗುವಂಥದ್ದು, ಎಲ್ಲವನ್ನು ಮಾಯ ಅಂತ ಹೇಳ್ತಾರೆ. ಆದ್ರೆ ಭಕ್ತರು ಹೇಗೆ ಅಂತ ಹೇಳಿದ್ರೆ, ಭಕ್ತರು ಎಲ್ಲವನ್ನು ಕೃಷ್ಣನಿಗೆ ಕನೆಕ್ಟ್ ಮಾಡಿ ಮಾಡುವಂಥದ್ದು. ಇದನ್ನು ನಾವು ಮುಂದಿನ ಶ್ಲೋಕದಲ್ಲಿ ಇನ್ನು ವಿವರವಾಗಿ ನೋಡಲಿದ್ದೇವೆ. ಈಗ 6 ರೀತಿಯ ಧರ್ಮಗಳು ಯಾವುವು? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು ಅಥವಾ ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. 6 ರೀತಿಯ ಧರ್ಮ. ವಿಧರ್ಮ ಅಂತ ಹೇಳಿದ್ರೆ ಅಧರ್ಮ, ಕೆಟ್ಟ ಕೆಲಸ ಮಾಡುವಂಥದ್ದು. ಪರಧರ್ಮ, ಧಾರ್ಮಿಕ ತತ್ವಗಳಿಗೆ ಒಬ್ಬರು ಅನರ್ಹರು. ಉಪಧರ್ಮ, ಇತರರಿಗೆ ಭೌತಿಕವಾಗಿ ಸಹಾಯ ಮಾಡುವುದು, ಸಮಾಜ ಸೇವೆ, ದೇಶ ಸೇವೆ, ಈ ರೀತಿಯಾಗಿ ಸಹಾಯ ಮಾಡುವಂಥದ್ದು ಉಪಧರ್ಮ. ಚಲಧರ್ಮ ಅಂದ್ರೆ ಮೋಸ ಧರ್ಮ, ಮೋಸ ಮಾಡುವಂಥದ್ದು. ಧರ್ಮ ಅಭಾಸ್, ಆಡಂಬರದ ಧರ್ಮ, ಧಾರ್ಮಿಕವಾಗಿ ಕಂಡುಬರುವ ಆದರೆ ಅಲ್ಲದ ತತ್ವಗಳು. ಪರೋಧರ್ಮ ಅಂದ್ರೆ ಆತ್ಮದ ಶಾಶ್ವತ ಧರ್ಮ, ಭಾಗವತ ಧರ್ಮ ಅಂತ ಹೇಳಿದ್ರೆ ಇಲ್ಲಿ ಭಾಗವತಮನ್ನಲ್ಲಿ 1ನೇ ಸ್ಕಂದದ 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿ ರಥೋಕ್ಷಜೆ ಅಹೈತುಕಿ ಅಪ್ರತಿಹತ ಯಾತ್ಮ ಸುಪ್ರಸಿದ್ಧತಿ. ನಾವು ನಿತ್ಯ ಕೃಷ್ಣನ ಸೇವಕರು, ಕಾರಣರಹಿತವಾದ ತಾನು ಕೃಷ್ಣನ ಸೇವಕ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಗವಂತನ ಸೇವೆ ಮಾಡುವಂಥದ್ದು ಪರೋಧರ್ಮ, ಆತ್ಮದ ಶಾಶ್ವತ ಧರ್ಮ. ನಾವು
ಅನುಸರಿಸಬೇಕಾದ ಧರ್ಮವಾಗಿರುತ್ತದೆ. ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ಇದನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ಓಪನ್ ಅನ್ಮಿಟ್ ಮಾಡ್ತೇನೆ, ಹೇಳ್ಬೋದು ಯಾರು ಕೂಡ. ಇಲ್ಲ ಮಾತಾಜಿ, ಮಾಧವ ಸೇವೆನೇ ಗ್ರೇಟು, ಮಾನವ ಸೇವೆ ಸಮಾನ ಆಗೋದಿಲ್ಲ. ಓಕೆ ಮಾತಾಜಿ. ಸೊ ಹಾಗಾಗಿ ನಾವು ಮಾಧವ ಸೇವೆ ಮಾಡಬೇಕು. ಈಗ ಮಾನವ ಸೇವೆ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ಓಕೆ ರೂಪಶ್ರೀ ಅವರು ಕೂಡ ಇಲ್ಲ ಅಂತ ಹಾಕಿದ್ದಾರೆ. ಸೊ ಮಾಧವ ಸೇವೆ, ಮಾನವ ಸೇವೆಯನ್ನು ನಾವು ಮಾಡಿದ್ರೆ ಕೂಡ ಏನಾಗುತ್ತೆ, ಈಗ ನೀವು ಯಾರಿಗಾದ್ರೂ ಸಹಾಯ ಮಾಡ್ತೀರಾ ಅನ್ಕೊಳ್ಳಿ, ಅವ್ರು ಅದನ್ನ ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿದ್ರೆ ಏನಾಗುತ್ತೆ, ಆ ಒಂದು 50% ಫಲ ನಿಮಗೆ ಕೂಡ ಬರುತ್ತೆ ಅಲ್ವಾ. ಅದಕ್ಕೆ ನಾವು ಮಾಧವ ಸೇವೆ ಮಾಡಬೇಕು. ಕೃಷ್ಣನ ಸೇವೆ ಮಾಡಿದ್ರೆ ಕೃಷ್ಣ ಎಲ್ಲರನ್ನು ಕೂಡ ಕಾಪಾಡ್ತಾನೆ. ಯಾಕೆಂತ ಹೇಳಿದ್ರೆ ನಾವು ಸಹಾಯ ಮಾಡ್ಲಿಕ್ಕೆ ಹೋದ್ರೆ ಎಷ್ಟು ಜನರಿಗೆ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ. ಆದ್ರೆ ಕೃಷ್ಣ ಎಲ್ಲರಿಗೂ ಕೂಡ ಸಮಾನವಾಗಿ ಎಲ್ಲವನ್ನು ಕೂಡ ನೀಡ್ತಾನೆ. ಹಾಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಈಗ ಪ್ರಸಾದವನ್ನು ಹಂಚುವುದು, ಇದೆಲ್ಲವೂ ಕೂಡ ಮಾಧವ ಸೇವೆ ಮಾಡಿದಾಗೆ ಆಗುವಂಥದ್ದು. ಮಾನವ ಸೇವೆ ಕೂಡ ಆಗುತ್ತೆ ಅದರಲ್ಲಿ. ಫಲಪ್ರದ ಚಟುವಟಿಕೆಗಳಿಂದಾಗಿ ಮೃಗ ಕುಸಿಯುತ್ತಾನೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಉಪಧರ್ಮ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೊಂದು ಕಥೆಯನ್ನು ನಾವು ನೋಡೋಣ. ಉಪಧರ್ಮ ಅಂದ್ರೆ ನಾವು ಒಳ್ಳೆಯದು ಮಾಡಬೇಕು, ಪಾಪದವರಿಗೆ ಸಹಾಯ ಮಾಡಬೇಕು, ಒಳ್ಳೆಯದು ಮಾಡಬೇಕು. ಇದೆಲ್ಲ ಏನಾಗುತ್ತೆ, ನಮಗೆ ಬಂಧನಕ್ಕೆ ದಾರಿ ಆಗುತ್ತೆ. ಕರ್ಮ ಬಂಧನ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ನೃಗರಾಜ ಮಾಡಿರೋದು ಕೂಡ ಹಾಗೇನೆ. ಒಮ್ಮೆ ನೃಗರಾಜ ಏನ್ ಮಾಡ್ತಾನೆ, ಮಹಾರಾಜ ಎಲ್ಲಾ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಗೋದಾನವನ್ನು ಮಾಡುವಂಥದ್ದು. ಅಂದ್ರೆ ಆ ಗೋವುಗಳಿಗೆ ಬಂಗಾರವನ್ನೆಲ್ಲ ಹಾಕಿ ಗೋದಾನವನ್ನು ಮಾಡ್ತಾನೆ, ಶ್ರೇಷ್ಠವಾದ ದಾನವನ್ನು ಮಾಡ್ತಾನೆ. ಆದ್ರೆ ಒಂದು ಹಸು ಏನ್ ಮಾಡುತ್ತೆ, ಒಬ್ಬ ಬ್ರಾಹ್ಮಣನ ಕೊಟ್ಟಿಗೆಯಿಂದ ಅದು ತಪ್ಪಿಸಿಕೊಂಡು ನೃಗರಾಜನ ಕೊಟ್ಟಿಗೆಗೆ ಬರುವಂಥದ್ದು. ನೃಗರಾಜನಿಗೆ ಅದು ತಿಳಿದಿರೋದಿಲ್ಲ. ಅವನು ಮರುದಿವಸ ಏನ್ ಮಾಡ್ತಾನೆ, ಅದೇ ಹಸುವನ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನವಾಗಿ ಕೊಡುವಂಥದ್ದು. ಇದರಿಂದಾಗಿ ಮೊದಲನೇ ಬ್ರಾಹ್ಮಣ ಬಂದು ನೃಗರಾಜನಿಗೆ ಶಾಪವನ್ನು ಕೊಡ್ತಾನೆ, ನೀನು ಲಿಸರ್ಡ್ ಆಗು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಒಬ್ಬರಿಗೆ ಕೊಟ್ಟ ದಾನವನ್ನು ಇನ್ನೊಬ್ಬರಿಗೆ ಹೇಗೆ ಕೊಟ್ಟಿದೆ ಅಂತ ಹೇಳಿ ಈ ರೀತಿಯಾಗಿ. ಯಾಕಂದ್ರೆ ಇಲ್ಲಿ ನೃಗರಾಜನಿಗೆ ಗೊತ್ತಿರೋದಿಲ್ಲ, ಅವನು ಏನ್ ಮಾಡ್ತಾ ಇರ್ತಾನೆ, ಇಲ್ಲಿ ಎಲ್ಲರಿಗೂ ಒಳ್ಳೆಯದು ಮಾಡ್ತಾ ಇದ್ದಾನೆ. ಇದರಿಂದಾಗಿ ಏನಾಗುತ್ತೆ, ಅವನಿಗೆ ಕರ್ಮ ಬಂಧನ ಆಗುತ್ತೆ, ಅವನು ಲಿಸರ್ಟ್ ಆಗ್ತಾನೆ ಅಂತ ಹೇಳಿ ಇಲ್ಲಿ ನಾವು ನೋಡ್ಬೋದು. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಈಗ ಕೃಷ್ಣ ಪ್ರಸಾದವನ್ನು ಕೊಡುವಂಥದ್ದು. ಈಗ ಭಗವದ್ಗೀತೆ ಭಾಗವತಂ ಕ್ಲಾಸ್, ಈಗ ಭಗವದ್ಗೀತೆ ಕ್ಲಾಸಸ್ ಇದೆ 18 ದಿವಸ, ಬನ್ನಿ ಕೇಳಿ ಅಂತ ಹೇಳುವಂಥದ್ದು. ಇದೆಲ್ಲವೂ ಕೂಡ ಒಳ್ಳೆಯದು. ವೈರಾಗ್ಯದ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಮುಕ್ತಿಯನ್ನು ಸಾಧಿಸಲು ಉತ್ಸುಕರಾಗಿರುವ ವ್ಯಕ್ತಿಗಳು ಪರಮಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಭೌತಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ಪರಿತ್ಯಾಗವನ್ನು ಅಪೂರ್ಣ ಎಂದು ಕರೆಯಲಾಗುತ್ತದೆ. ಸೊ ಇಲ್ಲಿ ವೈರಾಗ್ಯ ಅಂತ ಹೇಳಿದ್ರೆ ಇದರಲ್ಲಿ ಫಾಲ್ಗು ವೈರಾಗ್ಯ, ಯುಕ್ತ ವೈರಾಗ್ಯ. ಫಾಲ್ಗು ವೈರಾಗ್ಯ ಅಂತ ಹೇಳಿದ್ರೆ ನೀವೀಗ ನೋಡ್ತೀರಾ, ಯಾರು ಮಾಯಾವಾದಿಗಳು ಎಲ್ಲ ಹೇಳ್ತಾರೆ ನೇತಿ ನೇತಿ ಅಂತ ಹೇಳಿ. ಅಂದ್ರೆ ಈಗ ಲ್ಯಾಪ್ಟಾಪ್ ಯೂಸ್ ಮಾಡಬಾರ್ದು, ಮೊಬೈಲ್ ಯೂಸ್ ಮಾಡಬಾರ್ದು, ಆ ರೀತಿಯಾಗಿ ಎಲ್ಲವನ್ನು ಕೂಡ ಅವಾಯ್ಡ್ ಮಾಡ್ತಾ ಇರ್ತಾರೆ ಅವರು. ಅದು ಫಾಲ್ಗು ವೈರಾಗ್ಯ ಅಂತ ಹೇಳಿದ್ರೆ ಮತ್ತೆ ಅವರು ಅದನ್ನ ಮಿಸ್ಯೂಸ್ ಮಾಡ್ತಾರೆ, ಮತ್ತೆ ಅವರಿಗೆ ಬೇಕಾದ ಹಾಗೆ ಉಪಯೋಗಿಸುವಂಥದ್ದು. ಈಗ ಉದಾಹರಣೆಗೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗ್ತಾರೆ, ಅವರಿಗೆ ಇಂದ್ರಿಯಗಳು ಕಂಟ್ರೋಲ್ ಇರೋದಿಲ್ಲ, ಮತ್ತೆ ಅವರು ಮದುವೆ ಆಗ್ತಾರೆ 2-3, ಈ ರೀತಿಯಾಗಿ ನಡೀತದೆ. ಇದನ್ನೆಲ್ಲ ಫಾಲ್ಗು ವೈರಾಗ್ಯ ಅಂತ ಹೇಳ್ತಾರೆ.
ಯುಕ್ತ ವೈರಾಗ್ಯ ಅಂತ ಹೇಳಿದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧೆ, ಎಲ್ಲವನ್ನು ಕೃಷ್ಣನಿಗೆ ಕನೆಕ್ಟ್ ಮಾಡುವಂಥದ್ದು. ಈಗ ಉದಾಹರಣೆಗೆ ನಾವು ಈಗ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಕ್ಲಾಸ್ ಕೇಳೋದಕ್ಕೆ, ಕ್ಲಾಸ್ ಮಾಡೋದಕ್ಕೆ, ಮೊಬೈಲನ್ನು ಕೂಡ ಹಾಗೆ ಅದರಲ್ಲಿ ನಮಗೆ ಸಂಬಂಧಪಡದ ವಿಷಯಗಳು ಇರ್ತದೆ, ಆದ್ರೆ ನಾವು ಅದನ್ನ ನೋಡುದಿಲ್ಲ. ನಾವು ಏನಿದ್ರು ಕೂಡ ಕೃಷ್ಣನಿಗೆ ಪಟ್ಟುವ ಹಾಗೆ ಮಾಡುವಂಥದ್ದು. ಇದಕ್ಕೆ ನಿಮಿಷ. ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಅವರು ಕ್ಲೋಸ್ ಅಸೋಸಿಯೇಟ್ ಆಗಿರ್ತಾರೆ. ರೂಪ ಗೋಸ್ವಾಮಿ ಅವರು, ಸನಾತನ ಗೋಸ್ವಾಮಿ ಅವರು, ಇವರು ನವಾಬ್ ಹುಸೇನ್ ಶಾ ಅವರ ಆಸ್ಥಾನದಲ್ಲಿ ಇರ್ತಾರೆ. ಒಬ್ರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಮತ್ತೊಬ್ರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಈ ರೀತಿಯಾಗಿ ಇವರು ಅಂತ ಹೇಳಿದ್ರೆ ಅವರು ಏನು ಸಂಸ್ಕೃತದಲ್ಲಿ ಗ್ರಂಥಗಳನ್ನು ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ಪ್ರಭುಪಾದರು ಇಂಗ್ಲಿಷ್ಗೆ ಅನುವಾದ ಮಾಡಿ ಕೊಟ್ಟಿರುವಂಥದ್ದು. ಸೊ ಇವರ ಕೊಡುಗೆ ಅಪಾರವಾಗಿರುತ್ತದೆ. ಇವರು ಚೈತನ್ಯ ಮಹಾಪ್ರಭುರವರನ್ನು ಭೇಟಿಗೆ ಆಗ್ತಾರೆ, ಮತ್ತೆ ಅಲ್ಲಿ ಒಂದು ಅವರ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬರ್ತಾರೆ. ಆವಾಗ ಬರುವಾಗ ರೂಪ ಗೋಸ್ವಾಮಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅವರು ರಾಜೀನಾಮೆ ಕೊಡುವಾಗ ಅವರು ಸಂಗ್ರಹಿಸಿದ ಒಂದು ಬೋಟಿನಷ್ಟು ಬಂಗಾರದ ನಾಣ್ಯ ಇರುತ್ತೆ. ಅದನ್ನ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 50% ವೈಷ್ಣವರಿಗೆ ಕೊಟ್ಟು, 25% ಅವರ ಫ್ಯಾಮಿಲಿಯವರಿಗೆ ಕೊಟ್ಟು, 25% ಅವರ ಸೇಫ್ಟಿಗಾಗಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ಕೂಡ ಸನಾತನ ಗೋಸ್ವಾಮಿ ಅವರ ಅಣ್ಣ ಕೂಡ ಅಲ್ಲಿ ರಾಜೀನಾಮೆ ಕೊಡುವಾಗ ಏನಾಗ್ತದೆ, ಅವರಿಗೆ ಅದು ಅವರ ಅಣ್ಣನಿಗೆ ಉಪಯೋಗಿಸ್ತಾರೆ ಅವರು. ಸೊ ಹಾಗೆ ಇಲ್ಲಿ ಅವರು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಗಳಿಸಿರ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ ಅವರಿಗೆ ಶಾಸ್ತ್ರ ಬರೆಯೋದಕ್ಕೋಸ್ಕರ. ಈಗ ನಾವು ಏನೆಲ್ಲ ಓದ್ತೇವೆ ಅದೆಲ್ಲವೂ ಕೂಡ ಅವರ ಕೊಡುಗೆ ಆಗಿರ್ತದೆ. ಅದನ್ನ ಪ್ರಭುಪಾದರು ಇಂಗ್ಲಿಷ್ಗೆ ಅನುವಾದ ಮಾಡಿರುವಂಥದ್ದು. ಅವರು ಎಷ್ಟು ಪಂಡಿತರಾಗಿರ್ತಾರೆ ಅಂತ ಹೇಳಿದ್ರೆ ಅರೇಬಿಕ್, ಸಂಸ್ಕೃತ, ಇಂಗ್ಲಿಷ್ ಅದೆಲ್ಲ ಅದರ ಒಂದು ಪಂಡಿತರಾಗಿರ್ತಾರೆ ಮತ್ತು ಎಲ್ಲವನ್ನು ತ್ಯಜಿಸಿರ್ತಾರೆ. ವೃಂದಾವನದಲ್ಲಿ ಅವರು 1000 ದೇವಸ್ಥಾನ, ಯಾರು ಕೃಷ್ಣನ ಗ್ರ್ಯಾಂಡ್ ಸನ್ ರಚನಾಭ ಅವರು 1000 ದೇವಸ್ಥಾನವನ್ನು ಕಟ್ಟಿಸಿರ್ತಾನೆ. ಆದ್ರೆ ಮೊಘಲರು ಏನ್ ಮಾಡ್ತಾರೆ, ಅದೆಲ್ಲವನ್ನು ಕೂಡ ಡೆಮಾಲಿಷ್ ಮಾಡಿರ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಗೋಸ್ವಾಮಿಗಳಿಗೆ ಅಲ್ಲಿ ಕಳೆದು ಹೋದ ಎಲ್ಲ ಒಂದು ದೇವರ ವಿಗ್ರಹಗಳನ್ನೆಲ್ಲ ಮರುಸ್ಥಾಪನೆ ಮಾಡಿ ಅಂತ ಹೇಳಿ. ಆವಾಗ ಒಬ್ಬೊಬ್ಬರಿಗೆ ಒಂದೊಂದು ವಿಗ್ರಹ ಸಿಗುತ್ತೆ. ಇಲ್ಲಿ ರೂಪ ಗೋಸ್ವಾಮಿ ಅವ್ರು ಏನ್ ಮಾಡ್ತಾರೆ, ಆ ಒಂದು ರಾಧಾ ಗೋವಿಂದ್ ಜಿ ಸಿಕ್ಕಿರುತ್ತೆ ಅವರಿಗೆ, ಅದನ್ನು ಹೀಗೆ ಮರದಲ್ಲಿ ಇಟ್ಟು ಸೀರೆಯಲ್ಲಿ ಕಟ್ಟಿ ಈ ರೀತಿಯಾಗಿ ಒಂದು ಅವರು ಬರೆಯುವ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಒಬ್ಬ ಸಿಂಧ್ ಪ್ರಾವಿನ್ಸ್ ನಿಂದ ಒಬ್ಬ ಮರ್ಚೆಂಟ್ ಬರ್ತಾನೆ. ಅವನು ಬಂದು ಹೇಳ್ತಾನೆ, ಅಂದ್ರೆ ಆ ಸಮಯದಲ್ಲೆಲ್ಲ ಬರ್ತಾ ಇದ್ರು ನಮಸ್ಕಾರ ಮಾಡಿ ಇವ್ರಿಗೆ, ನಾನು ಬಿಸ್ನೆಸ್ ನಲ್ಲಿ ಒಳ್ಳೆ ಹಣ ಸಂಗ್ರಹಿಸಿದ್ದೇನೆ ಅಂತ ಹೇಳ್ತಾನೆ. ನಾನು ಇದನ್ನು ಕೃಷ್ಣ ಪ್ರಜ್ಞೆಗೆ ಉಪಯೋಗಿಸ್ಬೇಕು ಅಂತ ಹೇಳ್ತಾನೆ. ಅವಾಗ ಪ್ರಭುಪಾದರು ಹೇಳ್ತಾರೆ ಏನಂತ ಹೇಳಿದ್ರೆ, ಆ ಸಿಂಧ್ನಿಂದ ಕೂಡ ಆ ಸಮಯದಲ್ಲಿ ಬರ್ತಾ ಇದ್ರು ಒಂದು ಭಗವಂತನ ಸೇವೆಗಾಗಿ ಅಂತ ಹೇಳಿ. ಈಗ ರೂಪ ಗೋಸ್ವಾಮಿ ಅವ್ರು ಏನ್ ಮಾಡ್ಬೋದಿತ್ತು, ಎಲ್ಲವನ್ನು ತ್ಯಜಿಸಿ ಬಂದಿದ್ದಾರೆ. ಅವರು ಶ್ರೀಮಂತರಾಗಿದ್ರು, ಎಲ್ಲವನ್ನು ತ್ಯಜಿಸಿ ಬಂದಿದ್ರು. ಅವ್ರು ಹೇಳ್ಬೋದಿತ್ತು ಬೇಡ ಅಂತ ಹೇಳಿ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಸರಿ ನೀನು ರಾಧಾ ಗೋವಿಂದಜಿಗೆ ಒಂದು ದೇವಸ್ಥಾನ ಕಟ್ಟಿಸು. ಹಾಗೆ ಅವನು ಬಂದು ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಯುಕ್ತ ವೈರಾಗ್ಯ ಅಂತ ಹೇಳಿದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧೆ, ಎಲ್ಲವನ್ನು ಕೃಷ್ಣನಿಗೆ ಉಪಯೋಗಿಸುವಂಥದ್ದು. ಜ್ಞಾನೇನ ತು ತಜ್ಞಾನಂ ಯೇಷಾಂ ನಾಶಿತಂ ಆತ್ಮನಾ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ. ಅಂತ ಹೇಳಿದ್ರೆ ಜ್ಞಾನದ ಬಗ್ಗೆ ಹೇಳುವಂಥದ್ದು. ಇದು 10ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೇಳುವಂಥದ್ದು. ತೇಷಾಮೇವಾನುಕಂಪಾರ್ಥಂ
ಅಹಂ ಅಜ್ಞಾನ ಅಂತ ಹೇಳಿ ಬರುತ್ತೆ. ಅಂದ್ರೆ ಹೇಳಿದ್ರೆ ಅಜ್ಞಾನ ಹೋಗ್ಬೇಕಿದ್ರೆ ನಾವು ಜ್ಞಾನವನ್ನು ಪಡಿಬೇಕು ಅಂತ ಹೇಳಿ. ಜ್ಞಾನ ಅಂತ ಹೇಳಿದ್ರೆ ನಾನು ದೇಹವಲ್ಲ, ನಾನು ಆತ್ಮ. ಈಗ ಜ್ಞಾನಿಗಳು ಏನು ಅಂತ ಹೇಳಿದ್ರೆ ಅವರು ಬಹುನಾಂ ಜನ್ಮನಾಮಂತೆ ಜ್ಞಾನಮಾಮಾನ್ ಪ್ರಪದ್ಯತೆ. ಅನೇಕ ಜನ್ಮಗಳು ಕಳೆದ ನಂತರ ಮನುಷ್ಯನು ಪರಿಪೂರ್ಣ ಜ್ಞಾನದಲ್ಲಿ ಕೃಷ್ಣನಿಗೆ ಶರಣಾಗತನಾದಾಗ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಗಳಿಸಿದಾಗ ಹೇಗೆಂತ ಹೇಳಿದ್ರೆ ಸೂರ್ಯನು ಹಗಲಿನಲ್ಲಿ ಎಲ್ಲವನ್ನು ತೋರಿಸಿಕೊಡುವಂತೆ ಅವನಿಗೆ ಎಲ್ಲವೂ ಎಲ್ಲ ತೆರೆದಿಟ್ಟಂತಾಗುತ್ತದೆ ಅಂತ ಹೇಳಿ. ಜ್ಞಾನ, ಈಗ ನಾವು ಶಾಲಾ ಕಾಲೇಜಿನಲ್ಲಿ ಏನು ಜ್ಞಾನ ಅಂತ ತಿಳಿತೇವೆ ಅದು ಜ್ಞಾನ ಅಲ್ಲ. ನಾವು ಆಧ್ಯಾತ್ಮಿಕದಲ್ಲಿ ಏನ್ ತಿಳಿತೇವೆ ಅದನ್ನು ಜ್ಞಾನ ಅಂತ ಹೇಳಲಾಗ್ತದೆ. ಇಲ್ಲಿ ಅಜ್ಞಾನ ಅಂತ ಹೇಳಿದ್ರೆ ನೀವು ನೋಡ್ಬೋದು ನಾನೇ ದೇವರು ಅಂತ ಹೇಳುವಂಥದ್ದು, ಇದೆಲ್ಲವೂ ಕೂಡ ಅಜ್ಞಾನ. ಸೊ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಜವಾದ ಗುರುವಿನ ಬಳಿಗೆ ಹೋಗಿ ಭಗವಂತನ ಬಗ್ಗೆ ತಿಳಿಯುವಂಥದ್ದು. ಈಗ ಪ್ರಭುಪಾದರು ಅವರು ಬೋನಫೈಡ್ ಆಚಾರ್ಯರು, ಅವರ ಒಂದು ಮೂಲಕ ನಾವು ಈ ಭಗವದ್ಗೀತೆಯನ್ನು ತಿಳಿಯೋದು, ಅವರು ಹೇಳಿದ ಒಂದು ರೀತಿಯಲ್ಲಿ ನಾವು ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಹಾಗೆ ಮಾಡುವಂಥದ್ದು ಉತ್ತಮ. ಆವಾಗ ನಮಗೆ ಭಗವಂತನ ಅನುಗ್ರಹ ಸಲ್ತದೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚೀರೇನಾಧಿಗಚ್ಚತಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ. ಅದು ಕೂಡ ಈ ಒಂದು ಕಲಿಯುಗದಲ್ಲಿ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗಿ ಒಬ್ಬರೇ ಕುತ್ಕೊಂಡು ತಪಸ್ ಮಾಡುವಂಥದ್ದು ಅದು ಆಗದೇ ಇರುವಂತ ಮಾತಾಗಿರ್ತದೆ. ಅದರ ಬದಲು ಇಲ್ಲಿ ನೋಡ್ಬೋದು ನೀವು, ಅವರು ಸುಖಿಯಾಗಿರೋದಿಲ್ಲ. ಆ ಎಲ್ಲವನ್ನು ತ್ಯಜಿಸಿ ಹೋಗಿದ್ರು ಕೂಡ ಅವರೇನು ಸಂತೋಷವಾಗಿರೋದಿಲ್ಲ. ಆದ್ರೆ ಇಲ್ಲಿ ಭಕ್ತರು ನೋಡ್ಬೋದು ನೀವು, ಭಕ್ತರ ಸಂಘದಲ್ಲಿದ್ದುಕೊಂಡು ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಜವಾದ ಸಂತೋಷ. ಯಾಕೆಂತ ಹೇಳಿದ್ರೆ ಅಲ್ಲಿ ಭಕ್ತರು ಯಾವಾಗಲೂ ಕೃಷ್ಣನ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಹಾಗಾಗಿ ನಿಜವಾದ ಒಂದು ಸುಖ ಸಂತೋಷವನ್ನು ಕಾಣ್ತಾರೆ. ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ. ಸೊ ಇಲ್ಲಿ ಎಲ್ಲವನ್ನು ತ್ಯಜಿಸಿ ಅವರು ಭಕ್ತಿ ಸೇವೆ ಮಾಡ್ತೇನೆ ಅಂತೇಳಿ ಹೋದ್ರೆ ಅವರು ಅದರಲ್ಲಿ ಪತನ ಹೊಂದುವ ಸಾಧ್ಯತೆ ಇರ್ತದೆ. ಆದರೆ ಭಕ್ತರ ಸಂಘದಲ್ಲಿದ್ದು ಕೃಷ್ಣ ಪ್ರಜ್ಞೆಯಲ್ಲಿದ್ದುಕೊಂಡು ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಅವರು ಆಧ್ಯಾತ್ಮಿಕದಲ್ಲಿ ಮುನ್ನಡೆಯಲು ಸಾಧ್ಯ ಇದೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು ಸ್ಥಾನೇ ಸ್ಥಿತ ವೇರೆವರ್ ಯು ಆರ್ ಯು ಚಾಂಟ್ ಅಂತೇಳಿ. ನಾವು ಮನೆಯಲ್ಲಿ ಇದ್ದುಕೊಂಡೇ ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಲು ಸಾಧ್ಯತೆ ಇದೆ. ಅಂದ್ರೆ ಏನು ಕೆಲಸ ಮಾಡಿದ್ರು ಕೂಡ ನಾವು ಭಗವಂತನನ್ನು ಆಡ್ ಮಾಡುವಂಥದ್ದು. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನಾಲಿಪ್ಯತೆ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಸೊ ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡ್ತಾರೆ, ಇಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ನಾವು ಕೆಲಸವನ್ನು ಮಾಡಬೇಕು. ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು. ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿದ್ರೆ ಏನಾಗುತ್ತೆ, ಅವರು ಫೋರ್ಸ್ಫುಲಿ ಇಂದ್ರಿಯಗಳನ್ನು ನಿಯಂತ್ರಿಸಬೇಕಾಗುತ್ತೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವರು ಆ ಒಂದು ಫೋರ್ಸ್ಫುಲಿ ಆಗಿ ನಿಯಂತ್ರಿಸಬೇಕಾಗಿಲ್ಲ. ನಾವು ಸದಾ ಭಗವಂತನ ನಾಮ ಜಪವನ್ನು ಮಾಡ್ತಾ ಇದ್ರೆ ಮತ್ತು ಸಂಕೀರ್ತನೆ ಮಾಡ್ತಾ ಇದ್ರೆ ಇಂದ್ರಿಯಗಳು ಕಂಟ್ರೋಲ್ ಅಲ್ಲಿ ಇರುತ್ತೆ. ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿದ್ದು ನಾವು ಕೆಲಸವನ್ನು ಮಾಡ್ತಿದ್ರೆ ಏನಾಗುತ್ತೆ, ಆ ಕರ್ಮ ಬಂಧನ ಇರುವುದಿಲ್ಲ. ಅದು ನಾವು ಇಲ್ಲಿ ತಿಳಿಬೇಕಾಗಿರುವಂಥದ್ದು ಮುಖ್ಯವಾದ ವಿಷಯವಾಗಿರುತ್ತದೆ.
ಭಕ್ತಿ ಸೇವೆ ಮಾಡಿದ್ರೆ ನಾವು ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡ್ಲಿಕ್ಕಾಗುತ್ತೆ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಾಮಿವಾಂಭಸಾ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತರಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಅಂದ್ರೆ ಇಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಫಲಗಳನ್ನು ಭಗವಂತನಿಗೆ ಅರ್ಪಿಸುವಂಥದ್ದು. ಅದಕ್ಕೆ ಭಗವಂತ ಹೇಳುವಂಥದ್ದು ಅರ್ಜುನನಿಗೆ, ನೀನು ಯುದ್ಧ ಮಾಡು, ಆದ್ರೆ ಫಲದ ಒಂದು ಅಪೇಕ್ಷೆ ಇಟ್ಟುಕೊಳ್ಬೇಡ, ಫಲವನ್ನು ನನಗೆ ಬಿಟ್ಬಿಡು. ಯುದ್ಧ ಮಾಡುವುದು ನಿನ್ನ ಧರ್ಮವಾಗಿರ್ತದೆ. ಕ್ಷತ್ರಿಯನ ಧರ್ಮ ಏನಾಗಿರ್ತದೆ? ಯುದ್ಧ ಮಾಡಬೇಕು. ಸೊ ಯುದ್ಧವನ್ನು ಮಾಡು ಅಂತ ಹೇಳುವಂಥದ್ದು. ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನು ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಈಶೋಪನಿಷತ್ನಲ್ಲಿ ಹೇಳುವಂಥದ್ದು ಎಲ್ಲವೂ ಕೃಷ್ಣನಿಗೆ ಸಂಬಂಧಿಸಿದ್ದು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಎಲ್ಲದಕ್ಕೂ ಭಗವಂತನೇ ಒಡೆಯ ಎಂದು ಯಾರು ಚೆನ್ನಾಗಿ ತಿಳಿದಿರ್ತಾರೆ ಅವರ ಕಾರ್ಯಗಳ ಫಲಗಳು ಪುಣ್ಯಕರವಾಗಲಿ, ಅದರಿಂದ ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ನಿಯೋಜಿಸಬೇಕು ಎಂದು ಯಾರು ಚೆನ್ನಾಗಿ ತಿಳಿದಿರ್ತಾರೆ, ತಿಳಿದವನ ಕಾರ್ಯಗಳು ಫಲಗಳು ಪುಣ್ಯಕರವಾಗಿರ್ಲಿ ಪಾಪಕರವಾಗಿರ್ಲಿ ಅವುಗಳೊಡನೆ ಅವನಿಗೆ ಸಂಬಂಧವೇ ಇರೋದಿಲ್ಲ. ಹಾಗಾಗಿ ಈ ದೇಹ ಹೇಳುವಂಥದ್ದು ಭಗವಂತನ ಸೇವೆಗಾಗಿ ಇರುವಂಥದ್ದು. ಭಗವಂತ ಕೊಟ್ಟವರ ಅದನ್ನು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಕೊಳ್ಬೇಕು. ಆಗ ಹೇಗೆ ತಾವರೆ ಎಲೆಯು ನೀರಿನಲ್ಲಿಯೇ ಇದ್ದರೂ ಅದು ಒದ್ದೆ ಆಗೋದಿಲ್ಲ, ಅದೇ ರೀತಿ ದೇಹವು ಪಾಪ ಫಲಗಳಿಂದ ಕಲುಷಿತವಾಗುವುದಿಲ್ಲ. ಅದಕ್ಕೆ ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಏನಂತ ಹೇಳಿದ್ರೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಅಂದ್ರೆ ಎಲ್ಲಾ ಕರ್ಮಗಳನ್ನು ನನಗೆ ಒಪ್ಪಿಸು ಎಂದು ಹೇಳ್ತಾನೆ. ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತನಾಗಿ ಹೇಗೆ ಮಾಡಬಲ್ಲನು? ಒಂದು ನಿಮಿಷ. ಓಕೆ, ಹೇಗೆ ಮಾಡಬಲ್ಲನು ಇದನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಹೇಗೆ ಮಾಡಬಲ್ಲನು? ಈಗ ನಿರ್ಲಿಪ್ತವಾಗಿ ಮಾಡೋದು ಅಂತ ಹೇಳಿದ್ರೇನು? ನಾವು ಫಲದ ನಿರೀಕ್ಷೆ ಇಟ್ಟುಕೊಳ್ಳದೆ ಮಾಡುವಂಥದ್ದು. ಈಗ ಫಲದ ನಿರೀಕ್ಷೆ ಇಟ್ಟುಕೊಂಡ್ರೆ ಏನಾಗುತ್ತೆ? ನಮ್ಮಲ್ಲಿ ಆತಂಕ, ಒಂದು ಟೆನ್ಷನ್ ಎಲ್ಲವೂ ಇರುತ್ತೆ. ಅಂತ ಹೇಳಿದ್ರೆ ನಮಗೆ ಅತೃಪ್ತತೆ ಇರುತ್ತೆ. ಏನಾಗುತ್ತೋ ಏನೋ, ಫಲ ರಿಸಲ್ಟ್ ಏನಾಗುತ್ತೋ ಏನೋ ಅಂತ. ಈ ರೀತಿಯಾದ ರಿಸಲ್ಟ್ ಏನಾದ್ರೂ ಪರವಾಗಿಲ್ಲ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅನ್ಕೊಂಡು ಮಾಡಿದ್ರೆ ಅವಾಗ ಏನೂ ಸಮಸ್ಯೆ ಇರೋದಿಲ್ಲ. ಭಗವಂತನಿಗೆ ಬಿಟ್ಬಿಡೋದು ಫಲವನ್ನು. ಇದರಿಂದ ಏನಾಗುತ್ತೆ? ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತನಾಗಿ ಹೇಗೆ ಮಾಡಬಲ್ಲನು ಅಂದ್ರೆ, ಈಗ ಕೃಷ್ಣ ಪ್ರಜ್ಞೆ ಇಲ್ಲದೆ ಇರುವ ಮನುಷ್ಯನಿಗೆ ಏನಾಗುತ್ತೆ? ಅವನ ಶರೀರ ಮತ್ತು ಇಂದ್ರಿಯಗಳ ಕಲ್ಪನೆಗೆ ಅನುಗುಣವಾಗಿ ಅವನು ಕೆಲಸ ಮಾಡ್ತಾನೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನ ದೇಹವು ಕೃಷ್ಣನ ಸೊತ್ತು ಮತ್ತು ಅದು ಕೃಷ್ಣನ ಸೇವೆಯಲ್ಲಿ ನಿರತವಾಗಿರ್ಬೇಕು ಎನ್ನುವ ತಿಳುವಳಿಕೆಯಿಂದ ಅವನು ಕೆಲಸ ಮಾಡ್ತಾನೆ. ಈ ಒಂದೆರಡು ವ್ಯತ್ಯಾಸವನ್ನು ನಾವಿಲ್ಲಿ ನೋಡ್ಬೋದು. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಏನು ಸ್ಟ್ರಕ್ ಆಗಿದೆ? ಓಕೆ, ನಿಮಿಷ.
युक्तकर्म फलं त्यक्त्वा शान्तिमाप्नोति नैष्टिकीम् अयुक्तः ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ, ಏಕೆಂದರೆ ಅವನು ಎಲ್ಲ ಕರ್ಮಫಲಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವಯುಕ್ತನಲ್ಲದವನು ಕರ್ಮಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಸೊ ಇಲ್ಲಿ ಭಗವಂತನಿಗೆ ಕರ್ಮಫಲಗಳನ್ನು ಒಪ್ಪಿಸಿದ್ರೆ ಏನಾಗುತ್ತೆ, ಅಲ್ಲಿ ಶಾಂತಿಯನ್ನು ಅವನು ಪಡಿತಾನೆ. ಯಾರು ಈಗ ಅಭಕ್ತರಾಗಿರ್ತಾರೆ, ಅವರು ಕರ್ಮಫಲಕ್ಕಾಗಿ ಆಸೆ ಪಡೋದ್ರಿಂದ ಏನಾಗುತ್ತೆ, ಅವರು ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಸರ್ವಕರ್ಮಾಣಿ ಮನಸಾ ಸನ್ಯಾಸಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲಾ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ತಿಳಿದ್ರೆ ಇಲ್ಲಿ ಕಾರ್ಯ ಮಾಡುವುದು ಮಾಡಿಸೋದು ಇದೆರಡು ಕೂಡ ನಾವಲ್ಲ, ಭಗವಂತ ಮಾಡಿಸುವಂಥದ್ದು. ಇದನ್ನು ತಿಳಿದಿರ್ತಾರೆ. ಹಾಗೆ ತಿಳಿದು ಏನ್ ಮಾಡ್ತಾರೆ, ಅವರು ಸುಖವಾಗಿರ್ತಾರೆ ಅಂತ ಹೇಳಿ ಇಲ್ಲಿ ತಿಳಿಬಹುದು. ದೇಹದ 9 ದ್ವಾರಗಳು ಯಾವುವು? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಓಕೆ. ಜ್ಞಾನೇನ ತು ತಜ್ಞಾನಂ ಯೇಷಾಂ ನಾಶಿತಂ ಆತ್ಮನಾ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ. ಸೊ ಇಲ್ಲಿ ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ, ಅಲ್ಲಿ ಜ್ಞಾನದ ಬೆಳಕು ಹರಿದಾಗ ಅಜ್ಞಾನವು ನಾಶವಾಗ್ತದೆ. ಇದನ್ನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ. ಈ ಜ್ಞಾನದ ಬೆಳಕನ್ನು ನಾವು ಕೃಷ್ಣ ಸೇವೆಯ ಮೂಲಕ ಪಡೆಯುವಂಥದ್ದು. ನಾವು ಯಾವಾಗ ಕೃಷ್ಣನಿಗೆ ಶರಣಾಗ್ತೇವೆ ಆಗ ನಮಗೆ ಜ್ಞಾನದ ಬೆಳಕು ಸಿಗ್ತದೆ. ಹೇಗೆ ಸೂರ್ಯ ಪ್ರಕಾಶಗೊಳಿಸುತ್ತಾನೆ ಅದೇ ರೀತಿ ಜ್ಞಾನವು ಪ್ರಕಾಶಗೊಳಿಸುತ್ತದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು, ಅಂತ್ಯಜನನ್ನು ಒಂದೇ ರೀತಿ ಕಾಣುತ್ತಾರೆ. ಸೊ ಇಲ್ಲಿ ಯಾರು ಸಮಾನವಾಗಿ ನೋಡ್ಲಿಕ್ಕಾಗುತ್ತೆ? ಜ್ಞಾನಿಗಳಿಗೆ ಮಾತ್ರ ಸಾಧ್ಯವಾಗುತ್ತೆ. ಅಂದ್ರೆ ಭಕ್ತರಿಗೆ ಮಾತ್ರ ಸಾಧ್ಯ ಆಗುವಂಥದ್ದು. ಭಕ್ತನಿಗೆ ತಿಳಿದಿರುತ್ತೆ ಎಲ್ಲಾ ಜೀವಿಗಳಲ್ಲಿ ಆತ್ಮ ಪರಮಾತ್ಮ ಇದೆ ಅಂತೇಳಿ. ಹಾಗಾಗಿ ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡುವಂಥದ್ದು. ಸಮಾ ಸರ್ವೇಷು ಭೂತೇಷು ಅಂತ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ ನಾವು ಅಂತ ಹೇಳಿದ್ರೆ, ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಮಾತ್ರ ಇದು ಸಾಧ್ಯವಾಗ್ತದೆ. ಈಗ ನಾವು ನೋಡುದಾದ್ರೆ ಓ ಇದು ಹಸು, ಇದು ನಾಯಿ, ಇದು ಮನುಷ್ಯ ಈ ರೀತಿಯಾಗಿ ನೋಡ್ತೇವೆ. ಆದ್ರೆ ಭಕ್ತರು ಎಲ್ಲರ ಹೃದಯದಲ್ಲಿ ಆತ್ಮ ಪರಮಾತ್ಮನನ್ನು ಗುರುತಿಸ್ತಾರೆ. ಒಬ್ಬ ವ್ಯಕ್ತಿಯು ಎಲ್ಲಾ ಜೀವಿಗಳ ಕಡೆಗೆ ಸಮಾನ ದೃಷ್ಟಿಯನ್ನು ಹೇಗೆ ನೋಡಬಹುದು? ಅವರು ಭಕ್ತರಾದ್ರೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಮೇಘ ಅವರು ಇಲ್ಲಿ 9 ದ್ವಾರಗಳನ್ನು ಹಾಕಿದರೆ ಲಾಸ್ಟ್ ಹೇಳಿದ್ದು ರಿಪೀಟ್ ಮಾಡಿ.
ಸುಮಿತ್ರಮ್ಮ ಅವರು ಎಲ್ಲ ಹಾಕಿರ್ಬೇಕು ನೋಡಿ ಮೇಘ ಅವರೇ. ಒಬ್ಬ ವ್ಯಕ್ತಿಯು ಎಲ್ಲಾ ಜೀವಿಗಳ ಕಡೆಗೆ ಸಮಾನ ದೃಷ್ಟಿಯನ್ನು ಹೇಗೆ ನೋಡಬಹುದು? ಇದಕ್ಕೆ ಉತ್ತರವನ್ನು ಚಾಟ್ ಅಲ್ಲಿ ಹಾಕ್ಬೋದು. ಹಾಕಿದಿರಾ? ಇಲ್ಲ ಅಲ್ಲ. ಭಕ್ತರಾದ್ರೆ ಮಾತ್ರ ಅವರಿಗೆ ಎಲ್ಲರನ್ನು ಸಮಾನವಾಗಿ ನೋಡ್ಲಿಕ್ಕೆ ಆಗ್ತದೆ. ಬಾಹ್ಯ ಸ್ಪರ್ಶಿಷ್ಟ ಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗ ಯುಕ್ತಾತ್ಮ ಸುಖಂ ಅಕ್ಷಯಂ ಅಶ್ನುತೆ. ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸವಿಯುತ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹರಿದಾಸ್ ಠಾಕೂರ್ ಅಂತ ಹೇಳಿದ್ರೆ ಬ್ರಹ್ಮನ ಇನ್ಕಾರ್ನೇಷನ್ ಆಗಿರ್ತಾರೆ. ಅವರು ಒಂದು ಮುಸ್ಲಿಂ ಕುಟುಂಬದಲ್ಲಿ ಅವರು ಜನಿಸಿರ್ತಾರೆ. ಅವರು 192 ಮಾಲೆ ಜಪ ಮಾಡ್ತಿರ್ತಾರೆ. ಅಂದ್ರೆ 20 ಗಂಟೆ ಅವರು ಪ್ರತಿದಿನ 20 ಗಂಟೆ ಜಪ ಮಾಡ್ತಾ ಇರ್ತಾರೆ. ಏನಾಗುತ್ತೆ, ಇದನ್ನ ಅವರು ರಾಜರಿಗೆ ಒಬ್ರು ಕಂಪ್ಲೇಂಟ್ ಮಾಡ್ತಾರೆ. ಜನರೆಲ್ಲ ಸೇರಿ ಕಂಪ್ಲೇಂಟ್ ಮಾಡಿದಾಗ ರಾಜ ಏನ್ ಮಾಡ್ತಾನೆ, ಒಬ್ಬ ಮಹಿಳೆಯನ್ನು ಕಳಿಸುವಂಥದ್ದು ಇವರ ಜಪವನ್ನು ತಪಸ್ಸನ್ನು ಭಗ್ನಗೊಳಿಸೋದಕ್ಕೋಸ್ಕರ. ಆ ಮಹಿಳೆ ಬಂದು ಇವ್ರ ಹತ್ರ ಕೇಳುವಂಥದ್ದು, ನಾನು ನಿಮ್ಮ ಜೊತೆಯಲ್ಲಿ ಇರ್ಬೇಕು ಅಂತೇಳಿ. ಆವಾಗ ಅವರು ಹೇಳ್ತಾರೆ, ನಂದು ಜಪ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ. ಈ ರೀತಿಯಾಗಿ ಅವರು ಮತ್ತೆ ಅವಳು ಮರುದಿವ್ಸ ಬರ್ತಾಳೆ. ಆವಾಗ ಕೂಡ ಹೇಳ್ತಾರೆ ಇವರು, ಇಲ್ಲ ನಂದು ಜಪ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ. ಅದೇ ರೀತಿ 3 ದಿವಸ ಅವಳು ಬರ್ತಾಳೆ. ಇವ್ರು ಹೇಳ್ತಾರೆ ನಂದು ಜಪ ಕಂಪ್ಲೀಟ್ ಆಗ್ಲಿಲ್ಲ ಅಂತೇಳಿ. ಅವಾಗ ಅವಳಿಗೆ ಕಣ್ಣೀರು ಬರುತ್ತೆ, ನಾನು ಶುದ್ಧ ಭಕ್ತನನ್ನು ಕೆಡಿಸ್ಲಿಕ್ಕೆ ಬಂದಿದ್ದೇನಲ್ಲ ಅಂತ ಹೇಳಿ. ಆ ರೀತಿಯಾಗಿ ಒಂದು ದುಃಖದಿಂದ ಅವಳು ಅವರಿಗೆ ಶರಣಾಗುವಂಥದ್ದು. ಹಾಗೆ ಮಾಡಿದಾಗ ಅವರು ಹೇಳ್ತಾರೆ, ನೀನು ಏನು ಒಂದು ಈ ಒಂದು ಹಣವನ್ನು ಸಂಗ್ರಹಿಸಿದ್ಯಾ, ಅದನ್ನೆಲ್ಲ ದಾನ ಮಾಡಿ ಬಾ ಅಂತ ಹೇಳಿ. ನಂತರ ಅವಳು ದಾನ ಮಾಡಿ ಬಂದು ಅವಳಿಗೆ ದೀಕ್ಷೆಯನ್ನು ಕೊಡ್ತಾರೆ. ಅವರು ದೀಕ್ಷೆಯನ್ನು ಕೊಟ್ಟ ನಂತರ ಅವಳು ಅಲ್ಲಿ ಅವರ ಒಂದು ಜಾಗದಲ್ಲಿ ಅವಳು ಜಪ ಮಾಡ್ತಾ ಕುತ್ಕೊಳ್ತಾಳೆ. ಮತ್ತೆ ಅವರು ಅಲ್ಲಿಂದ ಹೋಗಿ ಬೇರೆ ಜಾಗಕ್ಕೆ ಹೋಗುವಂಥದ್ದು. ಅಂದ್ರೆ ಇಲ್ಲಿ ನಾವು ತಿಳಿಯುವಂಥದ್ದು ಏನಂತ ಹೇಳಿದ್ರೆ, ಶುದ್ಧ ಭಕ್ತರನ್ನು ಕೆಡಿಸ್ಲಿಕ್ಕೆ ಹೋದ್ರೆ ಅವರು ಭಕ್ತರಾಗ್ತಾರೆ, ಅವರು ಶುದ್ಧರಾಗ್ತಾರೆ ಅಂತೇಳಿ ನೋಡ್ಬೋದು. ಈಗ ಪ್ರಭುಪಾದರು ಅಮೆರಿಕಕ್ಕೆ ಹೋಗಿ ಅವರು ಆ ಒಂದು ಹಿಪ್ಪಿಗಳನ್ನೆಲ್ಲ ಹೇಗೆ ಪರಿವರ್ತನೆ ಮಾಡಿದ್ರು, ಅದು ಹೇಗೆ ಸಾಧ್ಯ ಆಗ್ತದೆ? ಈಗ ನಮಗೆ ಅದೆಲ್ಲ ಸಾಧ್ಯ ಇಲ್ಲ, ಅಷ್ಟು ಸುಲಭ ಇಲ್ಲ. ನಾವು ಇವಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಜನರಿಗೆ ಹೇಳ್ಬೋದು, ಬನ್ನಿ ಒಂದು 18 ದಿವಸಗಳ ಕ್ಲಾಸ್ ಕೇಳಿ, ಭಗವದ್ಗೀತೆ ಕ್ಲಾಸ್ ಕೇಳಿ ಅಂತ ಹೇಳಿ ಹೇಳ್ಬೋದು, ಸಣ್ಣ ಹೆಜ್ಜೆ ಇಡುವಂಥದ್ದು. ಆದ್ರೆ ಪ್ರಭುಪಾದರು ಶುದ್ಧ ಭಕ್ತರಾಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಭಗವಂತ ಅವರನ್ನು ಕಳಿಸುವಂಥದ್ದು, ಅವರು ದೇವರ ಪ್ರತಿನಿಧಿ ಆಗಿರ್ತಾರೆ. ಭಗವಂತ ಕಳಿಸುವಂಥದ್ದು, ನಾವೆಲ್ಲರೂ ಇದ್ದೇವೆ ಇಲ್ಲಿ, ಬದ್ಧ ಆತ್ಮರು, ಬದ್ಧ ಜೀವಿಗಳು, ನಮ್ಮನ್ನ ಅಲ್ಲಿ ಭಗವಂತನ ಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೋಸ್ಕರ. ಸೊ ಅವರು ಅಮೆರಿಕಕ್ಕೆ ಹೋದಾಗ ಆ ಒಂದು ಹಿಪ್ಪಿಗಳು ಅಂತ ಹೇಳಿದ್ರೆ, ಅವರು ಹೇಗೆ ಅಂತ ಹೇಳಿದ್ರೆ ಬೀದಿಗಳಲ್ಲಿ ಅಲಿದಾಡ್ತಾ ಇರ್ತಾರೆ ಜನಗಳು. ಆ ಯುವ ಜನತೆ ಅಂದ್ರೆ ಅವರಿಗೆ ಅಲ್ಲಿ ವಿಯೆಟ್ನಾಂ ವಾರ್ ಆಗ್ತಾ ಇರುತ್ತೆ, ಯುದ್ಧ ಆಗ್ತಾ ಇರುತ್ತೆ. ಅಲ್ಲಿ ಅವರಿಗೆ ಇಷ್ಟ ಇರೋದಿಲ್ಲ ಅದಕ್ಕೆ, ಆ ಒಂದು ಆರ್ಮಿಗೆ ಸೇರೋದಕ್ಕೋಸ್ಕರ. ಅವರು ಅದಕ್ಕೋಸ್ಕರ ಅತ್ತ ಮನೆಗೆ ಕೂಡ ಹೋಗದೆ, ಇತ್ತ ಆರ್ಮಿಗೆ ಕೂಡ ಸೇರದೆ ಏನ್ ಮಾಡ್ತಾರೆ, ಬೀದಿಗಳಲ್ಲಿ ಅಲಿತಾ ಇರ್ತಾರೆ. ಬೇಡದ ಒಂದು ಹವ್ಯಾಸಗಳೆಲ್ಲ ಬೆಳೆಸಿಕೊಂಡಿರ್ತಾರೆ. ಅವರನ್ನು ಪ್ರಭುಪಾದರು ಕೀರ್ತನೆ ಮಾಡ್ತಾ ಆ ಕೀರ್ತನೆಯನ್ನು ಕೇಳ್ತಾ ಜಪವನ್ನು ಮಾಡೋದಕ್ಕೆ ಮತ್ತೆ ಭಾಗವತಮನ್ನೆಲ್ಲ ಕೇಳ್ತಾ ಅವರು ಪರಿವರ್ತಿತರಾಗ್ತಾರೆ. ಅವರ ಮನಸ್ಸು ಪರಿವರ್ತನೆ ಆಗುತ್ತೆ. ಆ ರೀತಿಯಾಗಿ ನಾವು ನೋಡ್ಬೋದು ಅಂತ ಹೇಳಿದ್ರೆ, ಶುದ್ಧ ಭಕ್ತರ ಹತ್ತಿರ ಹೋದವರು ಏನಾಗ್ತಾರೆ, ಅವರು ಶುದ್ಧ ಭಕ್ತರ ಒಂದು ಸಹವಾಸ ಮಾಡಿದ್ರೆ ಅವರು ಭಕ್ತರಾಗ್ತಾರೆ ಅಂತ ಹೇಳಿ ಇಲ್ಲಿ ನಾವು ತಿಳಿಬಹುದು. ಯಾಕಂತ ಹೇಳಿದ್ರೆ ಅವರಿಗೆ ಯಾವುದೇ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಇದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಶಿಕ್ಷಾಷ್ಟಕಮಲ್ಲಿ, ನದನಂ ನಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವತಾದ್ ಭಕ್ತಿರ ಹೇತುಕೀ ತ್ವಯಿ. ನನಗೆ ಹಣದ ಒಂದು ಆಸಕ್ತಿ ಇಲ್ಲ, ಸುಂದರವಾದ ಸ್ತ್ರೀ ಬೇಡ, ನನ್ನ ಹಿಂದೆ ತುಂಬಾ ಜನ ಫಾಲೋವರ್ಸ್ ಬೇಕು ಅಂತ ಇಲ್ಲ. ಈ ರೀತಿಯಾಗಿ ಇರ್ತಾರೆ ಭಕ್ತರು.
ನನಗೆ ಕೇವಲ ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ನಾನು ನಿರತರಾಗಿರ್ಬೇಕು ಅಂತ ಕೇಳಿಕೊಳ್ಳೋದವರು. ಸೊ ಅವ್ರು ಯಾವಾಗ್ಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿರ್ತಾರೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸವಿಯುತ್ತಾನೆ. ಇದು ನಿಜವಾದ ಸಂತೋಷ. ಯಾಕಂತ ಹೇಳಿದ್ರೆ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ನಮಗೆ ನಿಜವಾದ ಸಂತೋಷ ನಾವು ಪಡಿಬಹುದು. ಇವಾಗ ಏನ್ ಸಂತೋಷ ಅಂತ ನಾವು ತಿಳಿತೇವೆ ಐಹಿಕವಾಗಿ, ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿರುತ್ತೆ. ಈಗ ಒಂದು ಕ್ಷಣದಲ್ಲಿ ಸಂತೋಷ ಅಂತ ಅನಿಸಿದ್ರು ಕೂಡ ಮರುಕ್ಷಣದಲ್ಲಿ ದುಃಖ ಇದ್ದೇ ಇರ್ತದೆ. ಹಾಗಾಗಿ ಇದು ಭೌತಿಕವಾದ ಸಂತೋಷ ಹೇಳುವಂಥದ್ದು ಇದು ತಾತ್ಕಾಲಿಕವಾಗಿರ್ತದೆ. ಆಧ್ಯಾತ್ಮಿಕ ಸಂತೋಷ ಅದು ಶಾಶ್ವತವಾಗಿರುವಂಥದ್ದು. ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯವೇನು? ಈಗ ಇಂದ್ರಿಯ ಸುಖವನ್ನು ತ್ಯಜಿಸ್ಬೇಕಾ? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಯಾಕೆ ಇಂದ್ರಿಯ ಸುಖವನ್ನು ತ್ಯಜಿಸ್ಬೇಕು? ಜೀವಂತ ಅಸ್ತಿತ್ವವನ್ನು ಸೆರೆ ಹಿಡಿಯುವ ವಿವಿಧ ರೀತಿಯ ಇಂದ್ರಿಯ ಆನಂದಗಳು ಯಾವುವು? ಯಾಕೆ ನಾವು ಇಂದ್ರಿಯ ಸುಖವನ್ನು ತ್ಯಜಿಸ್ಬೇಕು ಅನ್ನೋದಕ್ಕೆ ನಾವು ಇಲ್ಲಿ ನೋಡೋಣ. ಇವಾಗ ಏಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಷು ರಮತೆ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುತ್ತದೆ. ಹಾಗಾಗಿ ವಿವೇಕಿಯಾದವರು ಅದರಲ್ಲಿ ತೊಡಗುವುದಿಲ್ಲ. ಈಗ ಇಲ್ಲಿ ನಾವು ನೋಡೋಣ. ಇಲ್ಲಿ ಈ ಬೆಳಕಿಗೆ ಒಂದು ಹುಳು ಬರುತ್ತೆ, ಅದಕ್ಕೆ ಕಣ್ಣು ಪ್ರಬಲವಾಗಿರುತ್ತೆ. ಹಾಗಾಗಿ ಅದು ಆ ಬೆಳಕಿನ ಹತ್ರ ಆಕರ್ಷಣೆಯಾಗಿ ಬಂದು ಮತ್ತೆ ಸತ್ತು ಹೋಗುವಂಥದ್ದು. ಹಾಗೆ ಜಿಂಕೆಗೆ ಕಿವಿ ಪ್ರಬಲವಾಗಿರುತ್ತೆ. ಬೇಟೆಗಾರ ಜಿಂಕೆಯನ್ನು ಹಿಡಿಯುವುದಕ್ಕೋಸ್ಕರ ಏನ್ ಮಾಡ್ತಾನೆ? ಶಬ್ದವನ್ನು ಮಾಡ್ತಾನೆ. ಬೇಟೆಗಾರನ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುತ್ತೆ ಜಿಂಕೆ. ಮತ್ತೆ ದುಂಬಿ, ಇದಕ್ಕೆ ಮೂಗು ಪ್ರಬಲ. ಇದು ಇಲ್ಲಿ ಒಂದು ಸ್ಮೆಲ್ ಆ ಒಂದು ತಗೊಂಡು ಅದು ಸಾಯುವಂಥದ್ದು. ಇನ್ನು ಮೀನಿಗೆ ನಾಲಿಗೆ ಪ್ರಬಲ. ಅದು ಯಾವಾಗ್ಲೂ ನಾಲಿಗೆಯನ್ನು ಹೊರ ಚಾಚ್ಕೊಂಡಿರುತ್ತೆ, ಅದಕ್ಕೆ ಏನಾದ್ರೂ ತಿನ್ನೋದಕ್ಕೆ ಬೇಕಾಗ್ತದೆ. ಹಾಗಾಗಿ ಆ ಮೀನು ಹಿಡಿಯೋರು ಏನ್ ಮಾಡ್ತಾರೆ? ಅದಕ್ಕೆ ಆಹಾರವನ್ನು ಇಟ್ಟು ಗಾಳಕ್ಕೆ ಹೌದು ಹಾಗೆ ಅದನ್ನು ಹಿಡಿಯುವಂಥದ್ದು. ಮತ್ತೆ ಆನೆಗೆ ಚರ್ಮ ಪ್ರಬಲವಾಗಿರುತ್ತದೆ. ಆನೆಯನ್ನು ಟ್ರೈನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ಆನೆಯನ್ನು ಹೇಗೆ ಟ್ರೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಹೆಣ್ಣು ಆನೆಯನ್ನು ಅದರ ಮುಂದೆ ಬಿಟ್ಟ ನಂತರ ಅದು ಆ ಹೆಣ್ಣು ಆನೆಯಿಂದ ಹಿಂದೆ ಹೋಗಿ ಏನಾಗುತ್ತೆ, ಅಲ್ಲಿ ಒಂದು ಕೆಡ್ಡಾಗಿ ಬೀಳಿಸ್ತಾರೆ. ನಂತರ ಅದನ್ನು ಟ್ರೈನ್ ಮಾಡುವಂಥದ್ದು. ಈ ರೀತಿಯಾಗಿ ನಾವು ನೋಡ್ಬೋದು, ಪ್ರಾಣಿಗಳಲ್ಲಿ ಒಂದೊಂದು ಇಂದ್ರಿಯಗಳು ಪ್ರಬಲವಾಗಿರ್ತವೆ. ಅಂದ್ರೆ ಈಗ ನೋಡುವುದು, ಕೇಳುವುದು, ತಿನ್ನುವುದು, ಸ್ಮೆಲ್ ಮಾಡುವುದು ಮತ್ತು ಚರ್ಮ, ಈ ರೀತಿಯಾಗಿ ಒಂದೊಂದು ಇಂದ್ರಿಯಗಳು ಪ್ರಬಲವಾಗಿರುತ್ತೆ. ಅವು ಎಷ್ಟು ಕಷ್ಟದಲ್ಲಿ ಸಿಕ್ಕಾಕೊಳ್ತವೆ. ಹಾಗಿರ್ಬೇಕಾದ್ರೆ ನಾವು ಮನುಷ್ಯರು ಎಲ್ಲಾ ಇಂದ್ರಿಯಗಳು ಪ್ರಬಲವಾಗಿರ್ತವೆ. ನಾವೆಷ್ಟು ಜಾಗರೂಕರಾಗಿರ್ಬೇಕು ಅಂತ ಹೇಳಿ ನಾವು ಇದರಿಂದ ತಿಳಿಯುವಂಥದ್ದು. ಈಗ ನೋಡಿ, ನಮ್ಮಲ್ಲಿ ಈಗ ಒಂದು ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಈ ರೀತಿಯಾಗಿ ದುರಾಸೆ, ಲೋಭಿತನ, ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಎಲ್ಲವೂ ಕೂಡ ನಮ್ಮನ್ನು ಅಧಪತನಕ್ಕೆ ಕೊಂಡೋಗ್ತದೆ. ನಮಗೆ ಭಕ್ತಿ ಸೇವೆ ಮಾಡೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ನಾವು ಜೀವನ ಪೂರ್ತಿ ಇದರ ಹಿಂದೆ ಇದ್ರೆ ಏನಾಗುತ್ತೆ? ನಾವು ಸಾಯುವಾಗ ಯಾವ ಭಾವದಲ್ಲಿ ಪ್ರಾಣವನ್ನು ಬಿಡ್ತೇವೆ, ನೆಕ್ಸ್ಟ್ ಅದೇ ಜನ್ಮ ನಮಗೆ ಸಿಗುವಂಥದ್ದು. ಹಾಗಾಗಿ ಭಕ್ತಿ ಸೇವೆ ಹೇಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಭಕ್ತಿ ಸೇವೆ ಮಾಡೋದ್ರಿಂದ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅಂಬರೀಷ್ ಮಹಾರಾಜರು ಯಾವ ರೀತಿಯಾಗಿ
ಅವರ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡ್ರು. ಆ ರೀತಿಯಾಗಿ ನಾವು ತೊಡಗಿಸಿಕೊಂಡ್ರೆ ಅದು ನಮಗೆ ಸಾಯುವ ಸಮಯದಲ್ಲಿ ಸಹಾಯಕ್ಕೆ ಬರುವಂಥದ್ದು. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಯರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಾಯುಕ್ತಃ ಸಾ ಸುಖೀ ನರಃ. ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯಗಳ ಬಯಕೆಗಳನ್ನು ಸಹಿಸಿಕೊಂಡು ಕಾಮಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಸುಖಿಯಾಗಿರುತ್ತಾನೆ. ನಾವು ಸಾಯುವಾಗ ಈ ದೇಹವನ್ನು ಬಿಡುವ ಮೊದಲು ನಾವು ಇದನ್ನೆಲ್ಲ ಕಂಟ್ರೋಲ್ ಮಾಡಿರ್ಬೇಕಂತೆ. ಕಾಮಕ್ರೋಧ ಯಾವುದು ಕೂಡ ಇರಬಾರ್ದಂತೆ. ಈ ಐಹಿಕ ಇಂದ್ರಿಯಗಳ ಬಯಕೆಗಳನ್ನು ಸಹಿಸಿಕೊಂಡು ಕಾಮಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿರ್ತಾನೆ ಮತ್ತು ಸುಖಿಯಾಗಿರ್ತಾನೆ. ಅದಕ್ಕೆ ಪ್ರಭುಪಾದರು ಹೇಳುವಂಥದ್ದು ಲೈಫ್ ಈಸ್ ಪ್ರಿಪರೇಷನ್, ಡೆತ್ ಈಸ್ ಎಕ್ಸಾಮಿನೇಷನ್ ಅಂತೇಳಿ. ನಾವು ಹೇಗೆ ಇವಾಗ್ಲಿಂದನೇ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡ್ರೆ ನಮಗೆ ಸಾಯುವ ಸಮಯದಲ್ಲಿ ಕೃಷ್ಣನ ಸ್ಮರಣೆ ಬರುತ್ತೆ. ಇಲ್ಲದಿದ್ರೆ ಅಷ್ಟು ಸುಲಭದಲ್ಲಿ ಭಗವಂತನ ಸ್ಮರಣೆ ಬರ್ಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಇವಾಗ್ಲಿಂದನೇ ಪ್ರಯತ್ನ ಮಾಡ್ಬೇಕು. ಇಲ್ಲ ನಾನು ಇವಾಗೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕು, ಹಣ ಸಂಗ್ರಹಿಸ್ಬೇಕು ಅಂತ ಹೇಳಿ ನಾವು ಅದರ ಹಿಂದೆ ಹೋದ್ರೆ ಸಾವು ಯಾವ ಸಮಯದಲ್ಲಿ ಕೂಡ ಬರ್ಬೋದು. ಆವಾಗ ನಮಗೆ ಭಗವಂತನ ಸ್ಮರಣೆ ಬರೋದಿಲ್ಲ. ಇದಕ್ಕೆ ಒಂದು ಗಿಳಿಯ ಉದಾಹರಣೆ ಕೊಡ್ತಾರೆ. ಗಿಳಿಗೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಹರೇ ಕೃಷ್ಣ ಹೇಳಿಕೊಡ್ತಾ ಇರ್ತಾರಂತೆ. ಆದ್ರೆ ಅದು ಹಾಗೆ ಹೇಳುವಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಆದರೆ ಒಬ್ಬ ಬಂದು ಅದರ ಕುತ್ತಿಗೆಯನ್ನು ಹಿಡಿದಾಗ ಅದು ಅದರದೇ ಒಂದು ನಾಯ್ಸ್ ಮಾಡುತ್ತೆ ತಿಳಿದ್ರೆ ಅದಕ್ಕೆ ಅವಾಗ ಅದು ಭಗವಂತನ ಸ್ಮರಣೆ ಬರೋದಿಲ್ಲ. ಆ ರೀತಿ ಆಗ್ಬಾರ್ದು ಅಂತ ಹೇಳ್ತಾರೆ. ನಾವು ನಿರಂತರವಾಗಿ ಭಗವಂತನ ಸ್ಮರಣೆ ಬರ್ಬೇಕಾದ್ರೆ ನಮಗೆ ನಾವು ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ಬೇಕು. ಪ್ರತಿನಿತ್ಯದಲ್ಲಿ ನಾವು ಭಗವಂತನಿಗೆ ಒಂದಿಷ್ಟು ಸಮಯವನ್ನು ಕೊಡ್ಲೇಬೇಕು ಭಗವಂತನ ಸೇವೆ ಮಾಡೋದಕ್ಕೆ. ಯೋ ಅಂತ ಸುಖೋ ಅಂತರಾರಾಮ ತತಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಯಾರು ಆಂತರ್ಯದಲ್ಲಿಯೇ ಸುಖ ಪಡುತ್ತಾನೋ, ಯಾರು ಆಂತರ್ಯದಲ್ಲಿಯೇ ಕ್ರಿಯಾಶೀಲನಾಗಿದ್ದು ಸಂತೋಷಿಸುತ್ತಾನೋ ಮತ್ತು ಯಾರ ಗುರಿಯು ಅಂತರ್ಮುಖಿಯಾಗಿದೆಯೋ ಅಂತಹವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಆತನು ಬ್ರಹ್ಮನ್ನಲ್ಲಿ ಮುಕ್ತನು ಮತ್ತು ಕಟ್ಟಕಡೆಗೆ ಪರಮಪ್ರಭುವನ್ನು ಹೊಂದುತ್ತಾನೆ. ಸೊ ಇಲ್ಲಿ ಯಾರು ಆಂತರ್ಯದಲ್ಲಿ, ಆತ್ಮದಲ್ಲಿ ಅಂತ ಹೇಳಲಾಗ್ತದೆ. ಸುಖ ಪಡುತ್ತಾನೋ, ಯಾರು ಅಂತರ್ಯದಲ್ಲಿಯೇ ಶಾಲಿಯಾಗಿದ್ದು ಸಂತೋಷಿಸುತ್ತಾನೋ, ಯಾರ ಗುರಿಯು ಅಂತರ್ಮುಖಿಯಾಗಿದೆಯೋ. ಅಂದ್ರೆ ಇವಾಗ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ ನಂತರ ನಮಗೆ ನಮ್ಮ ಜೀವನದ ಗುರಿ ಏನು ಅಂತ ತಿಳಿದಿರುತ್ತೆ. ಜೀವನದ ಗುರಿ ಏನಾಗಿರ್ತದೆ? ಕೃಷ್ಣನನ್ನು ನಾವು ನೋಡ್ಬೇಕು, ಕೃಷ್ಣನ ಧಾಮಕ್ಕೆ ಹೋಗ್ಬೇಕು. ಇದು ನಮ್ಮ ಜೀವನದ ಗುರಿಯಾಗಿರ್ತದೆ. ಈಗ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅವರಿಗೆ 108 ಗುರಿಗಳಿರ್ತವೆ. ಒಂದಷ್ಟು ಪ್ಲಾನ್ ಹಾಕೊಂಡಿರ್ತಾರೆ. ಆ ಪ್ಲಾನು ಸಕ್ಸಸ್ ಆಗುತ್ತೋ ಇಲ್ವೋ ಅದು ಸೆಕೆಂಡರಿ. ಬಟ್ ಪ್ಲಾನ್ ತುಂಬಾ ಹಾಕ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಒಂದು ಅತೃಪ್ತತೆ ಇರುತ್ತೆ, ಪ್ಲಾನ್ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ. ಅದರ ಬದಲು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನೋಡ್ಬೋದು ನೀವು, ಅಲ್ಲಿ ಒಂದೇ ಗುರಿ ಏನಾಗಿರುತ್ತೆ, ಭಗವಂತನನ್ನು ನೇರವಾಗಿ ನೋಡುವಂಥದ್ದು, ಭಗವಂತನ ಧಾಮಕ್ಕೆ ಹೋಗ್ಬೇಕು. ಅದು ಹೇಗೆ ಸಾಧ್ಯ ಆಗ್ತದೆ ಅಂದ್ರೆ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸ್ವಾರ್ಥ ಇರಬೇಕು, ವಿಷ್ಣುವನ್ನು ಪಡೆಯುವಂಥದ್ದು ಅಂತ ಹೇಳಿ ಆ ಒಂದು ಸ್ವಾರ್ಥ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಯಾರ ಗುರಿಯು ಅಂತರ್ಮುಖಿಯಾಗಿದೆಯೋ ಅಂತವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಆತನು ಬ್ರಹ್ಮನ್ನಲ್ಲಿ ಮುಕ್ತನು ಮತ್ತು ಕಟ್ಟಕಡೆಗೆ ಪರಮಪ್ರಭುವನ್ನು ಹೊಂದುತ್ತಾನೆ. ಆತನಿಗೆ ತಿಳಿದಿರುತ್ತದೆ
ಆತ್ಮ, ಪರಮಾತ್ಮ, ಭಗವಾನ್ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತೆ. ಈಗ ಶಾಂತಿ ಸೂತ್ರ ಏನು, ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಶಾಂತಿ, ನಮಗೀಗ ಶಾಂತಿಗೆ ಇದರ ಶಾಂತಿ ಸಿಗ್ಬೇಕಾದ್ರೆ ಇದಕ್ಕೆ ಯಾವುದು ಸೂತ್ರ ಯಾವುದು, ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಹಾಕಿದ್ದೀರಾ? ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಓಕೆ, ಜಪ ಮಾಡೋದು, ಕೃಷ್ಣ ಸ್ಮರಣೆ ನಿರಂತರವಾಗಿ ಮಾಡುವಂಥದ್ದು. ಓಕೆ, ಮಂಜುವಿ ಅವರು ಕೃಷ್ಣ ಸ್ಮರಣೆ ನಿರಂತರವಾಗಿ ಮಾಡುವಂಥದ್ದು ಹೇಳಿದ್ದಾರೆ. ರೂಪಶ್ರೀ ಅವರು ಜಪ ಮಾಡುವುದು ಅಂತ ಹೇಳಿದ್ದಾರೆ. ಶಾಂತಿ ಸೂತ್ರಕ್ಕೆ ನೋಡೋಣ ಇಲ್ಲಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಭಕ್ತಿ ಮಾಡಬೇಕು ಅಂತ ಮೇಘ ಅವರು ತಿಳಿಸಿದ್ದಾರೆ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಸೊ ಇಲ್ಲಿ ಮಾಯೆಯ ಪ್ರಭಾವದಿಂದ ಏನಾಗುತ್ತೆ, ಜೀವಿಗಳು ನಾವು ಏನ್ ಮಾಡ್ತೇವೆ, ಕಂಡದಕ್ಕೆಲ್ಲ ಒಡೆಯರಾಗಬೇಕು ಅಂತ ಹೇಳಿ ಬಯಸ್ತೇವೆ, ಪ್ರಯತ್ನ ಮಾಡ್ತಾ ಇರ್ತೇವೆ. ಆದ್ರೆ ವಾಸ್ತವವಾಗಿ ಅವರು ಜೀವಿಗಳು ಭಗವಂತನ ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಇವಾಗ ಇದಕ್ಕೆ ಹೇಳುವಂಥದ್ದು, ಈ ಒಂದು ನಮ್ಗೆ ಯಾವಾಗ ಬೇಸರ ಆದಾಗ ನಾವು ಈ ಶ್ಲೋಕವನ್ನು ನೆನ್ಪಿಟ್ಕೋಬೇಕಂತೆ. ಈ ಶ್ಲೋಕವನ್ನು ನೆನಪು ಮಾಡ್ಕೊಂಡ್ರೆ ನಮಗೆ ಶಾಂತಿ ಸಿಗುತ್ತೆ ಅಂತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸುಪ್ರೀಂ ಕಂಟ್ರೋಲರ್ ಭಗವಂತ, ಸುಪ್ರೀಂ ಎಂಜಾಯರ್ ಭಗವಂತ, ನಮ್ಮ ವೆಲ್ ವಿಶರ್, ಬೆಸ್ಟ್ ಫ್ರೆಂಡ್ ಭಗವಂತ ಅಂತ ನಾವು ತಿಳಿದುಕೊಳ್ಬೇಕು. ನಾವು ಏನ್ ಮಾಡ್ತೇವೆ, ಭೌತಿಕ ಪ್ರಪಂಚದಲ್ಲಿ ನಾನು ಬಾಸ್ ಆಗ್ಬೇಕು, ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು, ಈ ರೀತಿಯಾಗಿ ಭಾವಿಸ್ತೇವೆ. ಹಾಗಾಗಿ ನಮಗೆ ಶಾಂತಿ ಇಲ್ಲ. ಎಲ್ಲವನ್ನು ನಮ್ಮ ತಲೆ ಮೇಲೆ ಹಾಕೊಂಡಿರ್ತೇವೆ. ಓ, ಎಷ್ಟು ಜವಾಬ್ದಾರಿ ಇದೆ, ನನ್ನ ಮನೆಯನ್ನು ನಾನು ಕಂಟ್ರೋಲ್ ಮಾಡೋದು, ನನ್ನ ಮಕ್ಕಳು ನಾನು ಹೇಳ್ದಾಗ ಕೇಳಬೇಕು, ಆ ರೀತಿಯಾಗಿ. ಅದಕ್ಕೆ ನಮಗೆ ಶಾಂತಿ ಇರೋದಿಲ್ಲ. ಅದರ ಬದಲು ನಾವೇನ್ ತಿಳಿಬೇಕು, ಭಗವಂತ ಕಂಟ್ರೋಲರ್. ಯಾಕೆಂತ ಹೇಳಿದ್ರೆ ನಾವು ನಮ್ಮನ್ನಷ್ಟೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ಭಗವಂತ ಎಲ್ಲರನ್ನು ಕಂಟ್ರೋಲ್ ಮಾಡ್ತಾನೆ. ಹಾಗೆ ಎಂಜಾಯರ್, ಈಗ ನಾವು ತಿಳಿಯುವಂಥದ್ದೇನು, ನಾನು ಸಂತೋಷವಾಗಿರ್ಬೇಕು, ನಾನು ಹೇಗೆ ಖುಷಿಯಾಗಿರುವಂಥದ್ದು. ಹಾಗೆ ಅದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಅದಕ್ಕಾಗಿ ನಾವು ನಮ್ಮ ಫ್ಯಾಮಿಲಿಯವರನ್ನು ಪ್ಲೀಸ್ ಮಾಡ್ಲಿಕ್ಕೆ ನೋಡ್ತೇವೆ, ಆ ಸಮಾಜವನ್ನು ನಾವು ಪ್ಲೀಸ್ ಮಾಡ್ತೇವೆ, ಸೇವೆ ಮಾಡ್ತೇವೆ. ಆದ್ರೆ ಸಂತೋಷ ಹೇಳುವಂಥದ್ದು ಸಿಗೋದೇ ಇಲ್ಲ. ಅಂದ್ರೆ ನಾವು ಅದರಲ್ಲಿ ಏನ್ ಹೇಳ್ತಾರೆ, ನಿರಂತರವಾದ ಸಂತೋಷ ಇರೋದಿಲ್ಲ. ಆದ್ರೆ ಯಾವಾಗ ನಾವು ಭಗವಂತನ ಸಂತೋಷದಲ್ಲಿ ಪಾಲ್ಗೊಳ್ತೇವೆ, ಈಗ ಉದಾಹರಣೆಗೆ ನೀವು ಟೆಂಪಲ್ಗೆ ಹೋಗ್ತೀರಾ, ಅಲ್ಲಿ ಈಗ ಇಸ್ಕಾನ್ ಟೆಂಪಲ್ಗೆ ಹೋದಾಗ ಅಲ್ಲಿ ಫೆಸ್ಟಿವಲ್ ಮಾಡ್ತಾರೆ. ಈಗ ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ಈ ರೀತಿಯಾಗಿ ಗೌರ ಪೂರ್ಣಿಮಾ ಇದೆಲ್ಲ ಮಾಡ್ತಾರೆ. ಆ ಫೆಸ್ಟಿವಲ್ ಟೈಮಲ್ಲಿ ಏನ್ ಮಾಡ್ತಾರೆ, ಎಲ್ಲಾ ಭಕ್ತರು ಸೇರ್ಕೊಂಡು ಆ ಒಂದು ಪ್ರಸಾದವನ್ನು ತಯಾರಿಸುವಂಥದ್ದು, ಮತ್ತೆ ಕೀರ್ತನೆಯನ್ನು ಮಾಡುವಂಥದ್ದು, ಭಗವಂತನ ಮುಂದೆ ಎಲ್ಲರೂ ಸೇರಿಕೊಂಡು ಆ ಭಗವಂತನ ಒಂದು ಗುಣಗಾನ ಮಾಡುವಂಥದ್ದು, ಆ ಒಂದು ಪ್ರವಚನ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾರೆ. ಯಾಕೆ ಮಾಡ್ತಾರೆ, ಅದು ಭಗವಂತನ ಸಂತೋಷದಲ್ಲಿ ಪಾಲ್ಗೊಳ್ಳುವಂಥದ್ದು. ನಾವು ಯಾವಾಗ ಭಗವಂತನ ಸಂತೋಷದಲ್ಲಿ ಪಾಲ್ಗೊಳ್ತೇವೆ, ಯಾಕಂದ್ರೆ ಭಗವಂತ ಸುಪ್ರೀಂ ಎಂಜಾಯರ್. ಆದ್ರೆ ನಾವು ಏನ್ ತಿಳ್ಕೊಳ್ತೇವೆ, ನಾನು ಇವತ್ತು ಹೊರಗೆ ಹೋಗ್ತೇನೆ, ನಾನು ಸಂತೋಷವಾಗಿರ್ತೇನೆ ಅಂತೇಳಿ. ಆದ್ರೆ ಅದು ಸಂತೋಷ ಅಲ್ಲ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಶಾಂತಿ ಇರೋದಿಲ್ಲ. ಶಾಂತಿ ಇರುವಂಥದ್ದು ಯಾವಾಗ, ಭಗವಂತನ ಸೇವೆ ಮಾಡಿದಾಗ, ಭಗವಂತನ ನಾವು ಅರಿಯುವಾಗ. ಹೇಗೆ ಅರಿಯುವಂಥದ್ದು, ಭಗವಂತ ಸುಪ್ರೀಂ ಕಂಟ್ರೋಲರ್, ಭಗವಂತ ಸುಪ್ರೀಂ ಎಂಜಾಯರ್, ಭಗವಂತ ನಮ್ಮ ಬೆಸ್ಟ್ ಫ್ರೆಂಡ್, ವೆಲ್ ವಿಶರ್. ಯಾಕಂತ ಹೇಳಿದ್ರೆ ನಾವು ಗಜೇಂದ್ರನ ಒಂದು ಕಥೆಯಲ್ಲಿ ನೋಡಿದ್ವಿ. ಗಜೇಂದ್ರ ಎಲ್ಲಾ ಫ್ಯಾಮಿಲಿಯವರನ್ನು ಕರೆದ್ರೂ ಕೂಡ ಯಾರು ಅವರ ಸಹಾಯಕ್ಕೆ ಬರೋದಿಲ್ಲ, ಭಗವಂತನೇ ಬರುವಂಥದ್ದು. ಭಗವಂತ ಓಡೋಡಿ ಭಕ್ತನ ಕರೆಗೆ ಬರುವಂಥದ್ದು. ಹಾಗೆ ಈಗ ನಮ್ಮ ಈ ಒಂದು ದೇಹವು ನಾಶವಾದಾಗ ಆತ್ಮವು
ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಆತ್ಮ ಪರಮಾತ್ಮ, ಪರಮಾತ್ಮ ಇನ್ನೊಂದು ದೇಹಕ್ಕೆ ಹೋಗುವಂಥದ್ದು. ತಿಳಿದ್ರೆ ಪರಮಾತ್ಮ ನಾವು ಎಷ್ಟು ಜನ್ಮಗಳನ್ನು ನಾವು ಕಳೆದಿರ್ತೇವೆ ಅಷ್ಟು ಜನ್ಮ ನಮ್ಮ ಜೊತೆಯಲ್ಲೇ ಇರ್ತಾನೆ. ನಾವು ಏನೇನ್ ಮಾಡಿದೀವಿ ಎಲ್ಲ ಪರಮಾತ್ಮನಿಗೆ ತಿಳಿದಿರುತ್ತೆ. ಹಾಗಾಗಿ ನಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಭಗವಂತ. ಇದನ್ನ ನಾವು ತಿಳಿದುಕೊಂಡ್ರೆ ನಮಗೆ ಯಾವಾಗ್ಲೂ ಬೇಸರ ಆಗೋದಿಲ್ಲ, ಶಾಂತಿಯಿಂದ ನಾವಿರ್ತೇವೆ. ಯಾಕೆ ನಮಗೆ ದುಃಖ ಆಗುತ್ತೆ, ಯಾಕೆ ಯಾತನೆ ಆಗುತ್ತೆ ಅಂತ ಹೇಳಿದ್ರೆ ನಾವು ತಿಳಿಯುವಂಥದ್ದು ನಾನು ಕರೆಕ್ಟ್ ಆಗಿದ್ದೇನೆ, ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು ಅಂತೇಳಿ. ಅದರ ಬದಲು ನಾವೇನು ಅನ್ಕೋಬೇಕು, ಭಗವಂತ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಭಗವಂತ ಎಲ್ಲರ ಹಿತೈಷಿ ಅಂತ ತಿಳಿದುಕೊಂಡ್ರೆ ಅಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಈ ಒಂದು ಶ್ಲೋಕ ಬಹಳ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು. ಶಾಂತಿಯನ್ನು ಪಡಿಲಿಕ್ಕಾಗತ್ತೆ. ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಇಲ್ಲಿ ಗೋಪ ಬಾಲಕರು ನೋಡ್ಬೋದು ನೀವು. ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೃಷ್ಣನ ಜೊತೆ ಆ ಒಂದು ಲೀಲೆಯಲ್ಲಿ, ಬಾಲ್ಯ ಲೀಲೆಯಲ್ಲಿ ಇರ್ಬೇಕಾದ್ರೆ ಒಮ್ಮೊಮ್ಮೆ ಅವರಿಗೆ ಅನಿಸ್ತಾ ಇರುತ್ತಂತೆ ನಮ್ಮ ಕೃಷ್ಣ ಭಗವಂತ ಅಂತೇಳಿ. ಆದ್ರೆ ಅವರು ಅನ್ಕೊಳ್ಳೋದು ಕೃಷ್ಣ ಭಗವಂತ ಆದ್ರೆ ಇನ್ನು ನಮ್ಮ ಸ್ನೇಹಿತ ಭಗವಂತ ಅಂತ ಹೇಳ್ಕೊಂಡು ಆ ರೀತಿಯಾಗಿ ಅವರು ಸಂತೋಷವಾಗಿರ್ತಾರೆ ಅಂತೇಳಿ ನೋಡ್ಬೋದು. ಸೊ ಅಧ್ಯಾಯದ ಸಾರಾಂಶ ಸನ್ಯಾಸ ಅಥವಾ ಕರ್ಮಯೋಗ. ಇಲ್ಲಿ ಸನ್ಯಾಸ ಅಥವಾ ಕರ್ಮಯೋಗ ಇದು ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು, ಎಚ್ರೇಯ ಶ್ಲೋಕ ಕೀವರ್ಡ್ ಆಗಿರ್ತದೆ. ಕರ್ಮಯೋಗ ಸನ್ಯಾಸ 2ರಿಂದ 6ನೇ ಶ್ಲೋಕದಲ್ಲಿ ನೋಡ್ಬೋದು. ಕರ್ಮಯೋಗೋ ವಿಶಿಷ್ಯತೆ, ನಿಷ್ಕಾಮ ಕರ್ಮಯೋಗ ಬಂಧನದಿಂದ ಮುಕ್ತಿ 7ರಿಂದ 16ನೇ ಶ್ಲೋಕದಲ್ಲಿ. ಕುರ್ವನ್ನಪಿ ನ ಲಿಪ್ಯತೆ, ನಿಷ್ಕಾಮ ಕರ್ಮಯೋಗ ಅಂತ ಹೇಳಿದ್ರೆ ನಾವು ಫಲವನ್ನು ಭಗವಂತನಿಗೆ ಬಿಡೋದು, ನಾವು ನಮ್ಮ ಕೆಲಸವನ್ನು ಮಾಡುವಂಥದ್ದು. ಇದರಿಂದ ನಮಗೆ ಕರ್ಮ ಬಂಧನ ಆಗೋದಿಲ್ಲ. ಮತ್ತು ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರ ಮೂಲಕ ಮುಕ್ತಿ 17ರಿಂದ 29. ಜ್ಞಾತ್ವಾಮಾಂ ಶಾಂತಿ ಮೃಚ್ಛತಿ, ಇಲ್ಲಿ ಭಗವಂತನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಇದರಿಂದ ನಮಗೆ ಈ ಒಂದು ಐಹಿಕ ಬಂಧನದಿಂದ ಮುಕ್ತಿಯನ್ನು ನಾವು ಪಡಿಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಅದ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು.